2021ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ರಕ್ಷಣೆ, ಕೃಷಿ ಮತ್ತು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪರಿಪೂರ್ಣ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಮೂಡ ಅಧ್ಯಕ್ಷ ರವಿಶಂಕರ್ ಮಿಂಚಾರ್ ಹೇಳಿದರು. ಮಂಗಳೂರು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು. ಕೋವಿಡ್ ಲಸಿಕೆಗಾಗಿ ಭಾರತ 35,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಲಸಿಕೆ ಉತ್ಪಾದನೆಯಲ್ಲಿ ಭಾರತ ಮುಂಚೂಣಿಯಲ್ಲಿರುವ ರಾಷ್ಟ್ರ ಅಂತ ಹೇಳಿರುವ ಅವರು ಮುಂದಿನ 6 ವರ್ಷದ ಅವಧಿಗೆ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಂತ ಹೇಳಿದರು. ಈ ವರ್ಷದ ಬಜೆಟ್ನಲ್ಲಿ ಕೃಷಿ ಮತ್ತು ರೈತಾಪಿ ವೃತ್ತಿಯ ಜನರಿಗೆ 1,23,017 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟು ಸುಮಾರು 70% ರೈತರಿರುವಂತಹ ಈ ದೇಶದಲ್ಲಿ ಭಾರತ ಮೊದಲನೇ ಬಾರಿಗೆ ಇಷ್ಟೊಂದು ಬೃಹತ್ ಮೊತ್ತವನ್ನು ಮೀಸಲಿಟ್ಟಿದೆ. ಈ ಕೋವಿಡ್ ಲಸಿಕೆಗಾಗಿ ಭಾರತ ದೇಶ 35,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಈ 35,000 ಕೋಟಿ ರೂಪಾಯಿಯಲ್ಲಿ ಸುಮಾರು 70 ಕೋಟಿ ಜನರಿಗೆ ಬೇಕಾಗುವ ಲಸಿಕೆಯನ್ನು ಭಾರತ ದೇಶ ಇವತ್ತು ಕೊಡಲಿಕ್ಕೆ ತಯಾರಾಗಿ ನಿಂತಿದೆ. ಲಸಿಕೆ ಉತ್ಪಾದನೆಯಲ್ಲಿ ಭಾರತ ಮುಂಚೂಣಿಯಲ್ಲಿರುವ ರಾಷ್ಟ್ರ. ಈ ದೇಶದಲ್ಲಿ 4 ಪ್ರಮುಖ ಲಸಿಕಾ ತಯಾರಿಕಾ ಕಾರ್ಖಾನೆಗಳಿವೆ. ಆ ಕಾರ್ಖಾನೆಗಳ ಮುಖಾಂತರ ಇವತ್ತು ಬರೀ ಭಾರತ ಅಲ್ಲ, ಸುಮಾರು 98 ರಾಷ್ಟ್ರಗಳ ಬೇಡಿಕೆಗೆ ಸ್ಪಂದಿಸುವಂತಹ ಸಾಮರ್ಥ್ಯಕ್ಕೆ ಭಾರತ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸುಧೀರ್ ಕಣ್ಣೂರು, ರಣದೀಪ್ ಕಾಂಚನ್, ಜಗದೀಶ್ ಶೇಣವ ಮತ್ತಿತರರು ಉಪಸ್ಥಿತರಿದ್ದರು.